ಕೊರೋನಾ ವೈರಸ್ ಭೀತಿಯಿಂದಾಗಿ ವಿದ್ಯಾರ್ಥಿಗಳು ಸೇರಿದಂತೆ ವಿದೇಶದಲ್ಲಿರುವ ಭಾರತೀಯರು ಅದರಲ್ಲೂ ಕರ್ನಾಟಕದ ಪರ ಜೊತೆ ಸಂಪರ್ಕ ಇರಿಸಿಕೊಳ್ಳಲು ದಿಲ್ಲಿಯಲ್ಲಿ ಕರ್ನಾಟಕದ ನೋಡಲ್ ಅಧಿಕಾರಿಯನ್ನ ನೇಮಕಗೊಳಿಸಲು ಕ್ರಮ ವಹಿಸುವುದಾಗಿ ಸರ್ಕಾರ ತಿಳಿಸಿದೆ ಎಂದು ಶಾಸಕ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ವಿದೇಶದಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವ ಮಂಗಳೂರಿನ ವಿದ್ಯಾರ್ಥಿಯೊಬ್ಬರ ಕುರಿತಂತೆ ಸರ್ಕಾರದ ಗಮನವನ್ನ ಸೆಳೆಯಲಾಗಿದೆ. ಇಂತಹ ಅನೇಕರು ತೊಂದರೆಯಲ್ಲಿರುವ ಸಾಧ್ಯತೆ ಇದ್ದು, ಈ ಬಗ್ಗೆ ವಿದೇಶಿ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕ ಹೊಂದಿ ಅಲ್ಲಿನ ಭಾರತೀಯರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿ ನೇಮಕಕ್ಕೆ ಸರ್ಕಾರವನ್ನ ಕೋರಿರುವುದಾಗಿ ಅವರು ಹೇಳಿದರು. ಒಂದು ಕೋಆರ್ಡಿನೇಟ್ ಮಾಡಲಿಕ್ಕೆ ಕರ್ನಾಟಕದ ಒಂದು ನೋಡಲ್ ರೆಪ್ರೆಸೆಂಟೇಟಿವ್ ಡೆಲ್ಲಿಯಲ್ಲಿ ನಾವು ಕಳಿಸಬೇಕು. ಆ ಡೆಲ್ಲಿಗೆ ಹೋದಂಥ ರೆಪ್ರೆಸೆಂಟೇಟಿವ್ ನಂಬರ್ಸನ್ನು ನಾವು ಅದನ್ನು ಪ್ರಚಾರ ಮೂಲಕ ಅವ್ರಿಗೆ ಯಾವುದಾದ್ರೂ ಕಾಲ್ ಬಂದರೆ ಇಂಡಿಯನ್ ಎಂಬಸಿ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಜೊತೆಗೆ ನಿಕಟ ಸಂಪರ್ಕ ಇಟ್ಟುಕೊಂಡು ಆ ದೇಶದ ಎಂಬಸಿ ಜೊತೆ ಮಾತಾಡಿಕೊಂಡು ಆ ಜನರಿಗೆ ಪ್ರಯೋಜನ ಆಗುವಂಥ ಸಿಸ್ಟಮನ್ನು ಅಳವಡಿಸಬೇಕಂತೇಳಿ ಐ ಹ್ಯಾವ್ ಪರ್ಸನಲಿ ಟೋಲ್ಡ್ ದಿ ಹೆಲ್ತ್ ಮಿನಿಸ್ಟರ್. ಅದು ಸರ್ಕಾರ ಮಾಡಬೇಕು. ಅದನ್ನು ಅವರು ಕನ್ಸಿಡರ್ ಅಂತ ಹೇಳಿದ್ದಾರೆ.